ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈರಿ ಡೇ ಐಸ್ ಕ್ರೀಮ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾಗೆಯೇ ಡೈರಿ ಡೇ ಐಸ್ ಕ್ರೀಮ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಶ್ಯಾಮಲಾ ಗಣೇಶ್ ಅವರು ನಮಗೆ ವಿಭಿನ್ನ ರೀತಿಯಾದಂಥ ಖಾದ್ಯವನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವ ಅಡುಗೆ ಬನ್ನಿ ಅವ್ರನ್ನೇ ಕೇಳೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೇನೆ ಈಗ ನವರಾತ್ರಿ ಟೈಮ್, ಸೊ ನವರಾತ್ರಿ ಹಬ್ಬದ ಶುಭಾಶಯ ಕೂಡ ನಿಮಗೆ. ಧನ್ಯವಾದಗಳು. ಸೊ ಯಾವ ಅಡುಗೆ ಮಾಡ್ತಾ ಇದ್ದೀರಿ ಮೇಡಮ್? ನಾನು ಸೌತ್ ಕೇಂದ್ರದಲ್ಲಿ ಸಾಮಾನ್ಯವಾಗಿ ಗೊತ್ತಿದೆ ಪತ್ರೊಡೆ ಮಾಡ್ತೇವೆ ನಾವೆಲ್ಲ. ಅದು ವರ್ಷಕ್ಕೆ ಒಮ್ಮೆ ಆದ್ರೂ ಕೆಸು ತಿನ್ಬೇಕು, ಹೊಟ್ಟೆ ಒಳಗಿಂದು ಟಾಕ್ಸಿನ್ಸ್ ಎಲ್ಲ ಹೊರ ಹೋಗುತ್ತೆ. ಮತ್ತೆ ಅದ್ರಲ್ಲಿ ತುಂಬಾ ಫೈಬರ್ ಅಂಶ ಇರೋದ್ರಿಂದ ನಮಗೆ ಕ್ಲೀನ್ ಆಗಿ ನಮ್ಮ ಹೊರಗೆ ಹೋಗ್ಲಿಕ್ಕೆ ಸಹಾಯ ಆಗುತ್ತೆ. ಹೊಟ್ಟೆಯಲ್ಲಿರುವಂತಹ ಕಲ್ಮಶ ಎಲ್ಲ. ಮತ್ತೆ ಅದರಲ್ಲಿ ತುಂಬಾ ಐರನ್ ಕಂಟೆಂಟ್ಸ್ ಇರುತ್ತೆ. ಹಾಗೆ ತುಂಬಾ ನಮ್ಮ ದೇಹಕ್ಕೆ ತುಂಬಾ ಐರನ್ ಕಂಟೆಂಟ್ ಇದೆ. ಹೌದು ಹೌದು. ತುಂಬಾ. ಸೊ ಎಷ್ಟು ನಾವು ಹೇಳ್ತೀವಿ ಇತ್ತಲ ಗಿಡ ಮದ್ದಲ್ಲ, ಹೇರಳವಾಗಿ ಬೆಳ್ಕೊಳ್ಳುತ್ತೆ ನಮ್ಮ ಸುತ್ತಮುತ್ತಲು, ಆದ್ರೂ ಕೂಡ ಅದರದೊಂದು ಪ್ರಾಧಾನ್ಯತೆ ಇದು ಮನೆಯಲ್ಲೇ ಬೆಳೆಯೋದ್ರಿಂದ ಯಾವುದೇ ಕೆಮಿಕಲ್ಸ್ ಏನು ಇರೋದಿಲ್ಲ. ಹೆಲ್ತ್ಗೆ ತುಂಬಾ ಒಳ್ಳೆಯದು. ಹಾಗೆ ನನಗೆ ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ ಬೆನಿಫಿಷಿಯಲ್, ಯಾವಾಗಲೂ ಆರೋಗ್ಯಕ್ಕೆ ಉತ್ತಮವಾಗಿರುವಂತದ್ದು ಮಾಡಬೇಕು. ಸರಿ, ಹಾಗಾದ್ರೆ ಶುರು ಮಾಡೋಣ. ಎಸ್, ಫಸ್ಟ್ ಇದಕ್ಕೆ ಬೇಕಾಗಿರೋ ಸಾಮಾನು ಏನೇನು ಅಂತ ಹೇಳ್ತೀನಿ. ಇದಕ್ಕೆ ಮೊದಲು ಅಕ್ಕಿ ಬೇಕು, ಬೆಳ್ತಗೆ ಅಕ್ಕಿ. ನಾವು ಪಲಾವ್ಗೆ ಈ ತರ ಮಾಡ್ತೇವಲ್ಲ ಅಂತಹ ಅಕ್ಕಿ ಬೇಡ, ದೋಸೆಗೆ ಮಾಡುವಂತಹ ಅಂತಹ ಅಕ್ಕಿ ಬೇಕಾಗುತ್ತೆ. ಇದನ್ನ ರಾತ್ರಿ ನೆನೆಸಿಡಬೇಕು. ನೆನೆಸಿ ಇಟ್ಟಿರ್ಬೇಕು. ಬೆಳಗ್ಗೆ ಆಗುವಾಗ ರುಬ್ಬುವಾಗ ಮಿಕ್ಸಿಯಲ್ಲಿ ನಾವು ಏನೇನು ಹಾಕಬೇಕು ಪದಾರ್ಥ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ಬ್ಯಾಡಗಿ ಮೆಣಸು. ಬ್ಯಾಡಗಿ ಮೆಣಸು ಇದಕ್ಕೆ ಈ ಉಪ್ಪುಳಿ ದೋಸೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಅದು ಹೆಚ್ಚು ಖಾರ ಇರೋದಿಲ್ಲ ಅಲ್ಲ. ಹಾಗೆ ಬ್ಯಾಡಗಿ ಮೆಣಸು ಒಂದು 8-10 ಬೇಕು. ಒಂದು 3 ಜನ ಅಂದಾಜು, ಮನೆ 3-4 ಜನ ಅಂದಾಜಿಗೆ ಒಂದು ಹಾಗೆ ಬೇಕಾಗ್ತದೆ, 1-8. ಮತ್ತೆ ಕಾಯಿ ತುರಿ ಒಂದು ಅರ್ಧ ಕಪ್ಪು. ಅದಕ್ಕೆ ಬೆಲ್ಲ, ಉಪ್ಪು ಹುಳಿ ಖಾರ ಎಲ್ಲ ಈಕ್ವಲ್ ಆಗಿ ಬ್ಯಾಲೆನ್ಸ್ ಆಗ್ಬೇಕಲ್ಲ, ಹಾಗೆ ಅದಕ್ಕೆ ಬೆಲ್ಲ ಬೇಕು. ಅದಕ್ಕೆ ಕೊತ್ತಂಬರಿ, ಮತ್ತೆ ಇದು ಜೀರಿಗೆ, ಉಪ್ಪು, ಅದಕ್ಕೆ ಹುಳಿ ಕಡಿಬಾರ್ದು. ಇದಕ್ಕೆ ನಾನು ಗೋವು ಕೆಸುವಲ್ಲಿ 2 ಬಗೆ ಇರುತ್ತೆ. ಒಂದು ಗೋವಾ ಕೆಸು, ಸ್ವಲ್ಪ ಅದು ಗ್ರೀನಿಶ್ ಇರುತ್ತೆ. ಇನ್ನೊಂದು ಕೆಸು ಕಂದು ಬಣ್ಣದ ಇರುತ್ತೆ. ಕಂದು ಬಣ್ಣದ್ದು ನಮಗೆ ತುರ್ಸೋಲ್ಲ, ಹಾಗೆ ನಾನು ಕಂದು ಬಣ್ಣದನ್ನ ಮನೆಯಲ್ಲೇ ಕಟ್ ಮಾಡಿ ತಂದಿದ್ದೀನಿ. ಕೆಸು ಎಲ್ಲರಿಗೂ ಸಾಮಾನ್ಯ ಗೊತ್ತಿರುತ್ತೆ ಅನ್ಕೊಂಡಿದ್ದೀನಿ, ಆದ್ರೆ ಘಟ್ಟದವ್ರಿಗೆ ಸಾಮಾನ್ಯ ಅದು ಇವಾಗ ಗೊತ್ತಿರುತ್ತೆ. ಬಟ್ ಈ ಕೆಸುವಿನ ಎಲೆದು ನೀವು ದೋಸೆ ಮಾಡ್ತಾ ಇದ್ದೀರಲ್ಲ, ಇದು ತುರಿಕೆ ಬರೋದಿಲ್ಲ? ಇದು ತುರಿಕೆ ಒಂದು ಸ್ವಲ್ಪನೂ ಸಹ ಬರೋದಿಲ್ಲ. ಗ್ರೀನ್ ಕಲರ್ ಹಾಕಿದ್ರೆ ಕಡಿಯುತ್ತೆ. ಅದರಿಂದ ನಾನು ಇಲ್ಲಿ ಬ್ರೌನ್ ಕಲರ್ದು ಅದ್ರ ಕೋಲು ಇರ್ತದಲ್ಲ, ಬ್ರೌನ್ ಕಲರ್ ಬರ್ತಲ್ಲ, ಅಂತಹ ಕೆಸುವನ್ನ ಹಾಕಿದ್ರೆ ನಿಮ್ಗೆ ತುರ್ಕೆ ಬರೋದಿಲ್ಲ ಗಂಟ್ಲು. ಕಪ್ಪು ಕಂದು ಬಣ್ಣದ ಕೋಲು ಇರುತ್ತೆ ಅದರಲ್ಲಿ. ಅದು ಸಹ ವೇಸ್ಟ್ ಆಗೋದಿಲ್ಲ. ಆ ಕೋಲನ್ನು ಸಹ ನಾವು ಪದಾರ್ಥ ಮಾಡ್ತೇವೆ. ಕೆಸುವಿನಲ್ಲಿ ಗೋವೆ ಕೆಸು ತಗೊಳ್ಬಾರ್ದು. ಗೋವೆ ಕೆಸು ಪತ್ರೊಡೆ ಇಂಥದಕ್ಕೆ ಒಳ್ಳೆದು. ಈ ನಾನು ತಗೊಳ್ತಾ ಇರೋದು ಬ್ರೌನ್ ಕಲರ್ದು, ಅಂದ್ರೆ ಕಂದು ಬಣ್ಣದ ಕೋಲು ಇರುತ್ತಲ್ಲ ಅಂತಹ ಕೆಸುವನ್ನ ಸಣ್ಣ ಪೀಸಸ್ ಮಾಡಿ ನಾನು ತಗೊಂಡು ಬಂದಿದ್ದೇನೆ. ಇದನ್ನ 1 ಕಪ್ಪು. ಇದನ್ನ ಈ ಹಿಟ್ಟಿಗೆ ಬೆರೆಸಬೇಕು. ಸೊ ಇದು ರುಬ್ಬಿ ಸ್ವಲ್ಪ ಹೊತ್ತು ಏನಾದ್ರೂ ಇಟ್ಕೊಳ್ಬೇಕಂತ? ಹಾಗೇನಿಲ್ಲ, ಅದಕ್ಕೆ ಹೇಳಿದ ಅಕ್ಕಿ ಮಾತ್ರ ಹಿಂದಿನ ದಿನ ನೆನೆಸ್ಬೇಕು, ಸ್ವಲ್ಪ ಸಾಫ್ಟ್ ಆಗುತ್ತಲ್ಲ. ಮತ್ತೆ ಎಲ್ಲ ಈ ಹುಣಸೆ ಹಣ್ಣು ಹಿಂದಿನ ರಾತ್ರಿ ನಾನು ನೆನೆಸ್ತೀನಿ. ಬೆಳಗ್ಗೆ ನೆನೆಸ್ಕೊಳ್ಬೇಕಾ? ನೆನೆಸ್ಕೊಂಡ್ರೆ ನಿಮ್ಗೆ ಕ್ಲೀನ್ ಆಗಿ ಎಲ್ಲ ನೀಟಾಗಿ ಅದ್ರ ಜೊತೆಗೆ. ಇಲ್ಲಾಂದ್ರೆ ಅದ್ರ ಕಸ ಸಿಗುತ್ತೆ. ಅರ್ಧ ಕೆಲಸ ಮುಗಿಸ್ಕೊಂಡೇ ಬಂದಿದ್ದೀರಿ. ಸೊ ರುಬ್ಬಿ ಎಲ್ಲ ಆಗಿದೆ, ಬರೀ ದೋಸೆ ಹುಯ್ಯೋದೊಂದು ಬಾಕಿ ಅನ್ಸುತ್ತೆ. ಸರಿ, ಹಾಗಾದ್ರೆ ಖಾಲಿ ದೋಸೆ ಹುಯ್ಕೊಳ್ಳೋಣ. ಡನ್. ಸೊ ಗ್ಯಾಸ್ ಆನ್ ಮಾಡ್ಲಾ?
ಸೊ ಇದು ಈಗ ಕೆಸುವಿನ ಎಲೆ ಹಾಕ್ತಾ ಇದ್ದೀರಿ ಚೂರ್ ಚೂರ್ ಮಾಡಿ. ಇದರ But ಇದಕ್ಕೆ ಚಗಟೆ ಸೊಪ್ಪು ಇದನ್ನು ಹೌದು, ಅದನ್ನು ಮಾಡ್ತೇನೆ ಯಾವಾಗಲೂ. ತಗಟೆ ಸೊಪ್ಪು ಅದು ಸಹ ತುಂಬಾ ಹೆಲ್ತ್ಗೆ ಒಳ್ಳೇದು. ಇಯರ್ಲಿ 1 or 2 ಮಳೆಗಾಲ ಬರುತ್ತಲ್ಲ, ಆ ಟೈಮಲ್ಲಿ ತಿಂದ್ರೆ ತುಂಬಾ ಒಳ್ಳೇದು ಹೇಳ್ತಾರೆ. ಹಾಗೆ ಎಲ್ಲಾ ರೀತಿಯ ಪ್ರೋಟೀನ್ಸ್ ಸಹ ಅದರಲ್ಲಿ ಇರುತ್ತೆ. ಹೌದು. ಮತ್ತೆ ಇದಕ್ಕೆ ಅದಲ್ಲದೆ ಸಬ್ಸಿಗೆ ಸೊಪ್ಪು ಅಂತ ಬರುತ್ತಲ್ಲ ಸಣ್ಣ ಸಣ್ಣ, ಅದು ಹಾಕಿ ಮಾಡ್ಬೋದು. ಇವತ್ತು ಬೆಳಗ್ಗೆ ನಾನು ಅದನ್ನ ಮಾಡಿ ಬಂದದ್ದು. ಸೊ ಎಲ್ಲ ಒಟ್ಟಿಗೆನೂ ಹಾಕೊಳ್ಬಹುದಾ? ಮಿಕ್ಸ್ ಮಾಡ್ಬೋದು ಇದು. ಹೌದು, ಅದೇ ಒಂದು ಡಿಫರೆಂಟ್ ಎಲ್ಲ ಆಗ ತೀರಾ ನ್ಯೂಟ್ರಿಷಿಯಸ್ ಆಗಿ. ಹೌದು ಹೌದು. ಕೆಲವರು ತರಕಾರಿ ತಿನ್ನೋದಿಲ್ಲ ಅಥವಾ ಸೊಪ್ಪು ತಿನ್ನೋದಿಲ್ಲ, ಅವರಿಗೆ ಅಸಹ್ಯ ಮಾಡ್ತಾರಲ್ಲ, ಈ ತರ ದೋಸೆ ಎಲ್ಲ ಹಾಕೊಟ್ರೆ ಅದು ತುಂಬಾ ಟೇಸ್ಟಿ ಆಗಿರುತ್ತೆ. ಮತ್ತೆ ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದು. ಇದು ಇಮಿಡಿಯೇಟ್ ಕಿತ್ತ ಕೂಡ್ಲೇನೆ ನಾವು ಅದನ್ನ ಚಾಪ್ ಮಾಡಿ ಹಾಕೊಳ್ಬಹುದಾ ಅಥವಾ ಬಾಡಿಸ್ಕೊಳ್ಬೇಕಾಗುತ್ತಾ? ಬಾಡಿಸೋ ಕೆಲಸ ಏನಿಲ್ಲ, ಹಸಿಯನ್ನೇ ಹಾಕೋದು. ಸಣ್ಣ ಕತ್ತರಿಸ್ಬೇಕಷ್ಟೇ. ನಾವು ಹಿಂದಿನ ದಿವಸ ಅಥವಾ ಬಾಡಿಸಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಅಂದ್ರೆ ಕೆಲವರು ಹೇಳ್ತಾರೆ ಅದರ ತುರಿಕೆ ಹೋಗುತ್ತೆ ಸ್ವಲ್ಪ ಬಾಡಿಸ್ಕೊಂಡ್ರೆ. ಇಲ್ಲ, ಇದು ನಾನು ಅದಕ್ಕೆ ಹೇಳಿದ್ನಲ್ಲ, ಕಂದು ಬಣ್ಣ ತಗೊಳ್ಳೋದ್ರಿಂದ ಏನು ತುರಿಕೆ ಬರೋದಿಲ್ಲ. ಸೊ ತವಾ ಕೂಡ ಕಾದಿದೆ. ಈಗ ಸ್ವಲ್ಪ ಎಣ್ಣೆ ಹಾಕಿ. ಎಣ್ಣೆ ಹಾಕ್ಬೇಕಾ? ಹೌದು. ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಸಾಕು ಸಾಕು. ಇನ್ನಂಗೆ ಸ್ವಲ್ಪ ನೀರು ಕೊಡಿ. ಇದ್ರ ಕನ್ಸಿಸ್ಟೆನ್ಸಿ ಸ್ವಲ್ಪ ಥಿಕ್ನೆಸ್ ಇದೆಯಲ್ಲ, ಸ್ವಲ್ಪ ನೀರು ಹಾಕೊಳ್ಳಿ. ಸೊ ಎಷ್ಟು ನೀರು ದೋಸೆ ಹಿಟ್ಟಿನ ಹದಕ್ಕೆ ತಗೊಳ್ಬೇಕಾ? ಇದಕ್ಕೆ ಹಾಕುವಾಗ ಸ್ವಲ್ಪ ದಪ್ಪ ಮಾಡ್ತೇನೆ. ನೀರು ದೋಸೆನ ಸ್ವಲ್ಪ ತೆಳು ಇರುತ್ತೆ. ನೀರು ದೋಸೆ ಖಾಲಿ ಪ್ಲೇನ್ ಕೂಡ ಒಮ್ಮೆ ನೀವು ರುಬ್ಬಿ 2 ಪಾತ್ರೆಗೆ ಬೌಲಿಗೆ ಸ್ವಲ್ಪ ದಪ್ಪದ್ದು ಸ್ವಲ್ಪ ತೆಳುವಾಗಿ ಹಾಗೆ ತೆಗೆದಿಟ್ಕೊಂಡ್ರೆ ಅದು ನಿಮಗೆ ಬೇಕಾದ ಹಾಗೆ ಯಾರ್ಯಾರಿಗೆ ಏನು ಟೇಸ್ಟೋ. ಕೆಲವರಿಗೆ ಈರುಳ್ಳಿ ಆನಿಯನ್ ಹಾಕ್ತಾರಲ್ಲ, ಅದು ಇಷ್ಟ ಆಗುತ್ತೆ, ಅದನ್ನ ಹಾಕ್ಬೋದು. ಹೇಗೆ ಬೇಕೋ ಅದನ್ನ ಸಪ್ರೇಟ್ ಮಾಡಿ. ಹೌದು, ನೀವು ಒಮ್ಮೆ ಒಂದಷ್ಟು ರುಬ್ಬಿಟ್ರೆ ಕೆಲಸಕ್ಕೆ ಹೋಗಿ ತುಂಬಾ ಈಸಿ. ದಿನಕ್ಕೊಂದು ವೆರೈಟಿ ಮಾಡ್ದಂಗೆ ಆಗುತ್ತೆ. ಸೊ ಹುಣಸೆ ಹುಳಿ ಹಾಕಿರೋದ್ರಿಂದ ಹೆಚ್ಚು ದಿನ ಅಂತೂ ಇಟ್ಕೊಳಕ್ ಆಗಲ್ಲ, ಯಾಕಂದ್ರೆ ತೀರಾ ಹುಳಿ ಬರುತ್ತೆ. ಆದ್ರೆ ಫ್ರಿಜ್ ಅಲ್ಲಿ ಟ್ರೈನ್ ಆಗೋದಿಲ್ಲ, ಒಂದು 4-5 ದಿನ ಇಡ್ಬೋದು. ನೀವು ಹೊರಗೆ ಇಟ್ರೆ ಮಾತ್ರ ಅದು ಇನ್ನಷ್ಟು ಹುಳಿ ಆಗುತ್ತೆ. ಇದಕ್ಕೆ ಈಗ ನಾವು ಹೆಚ್ಚಿಟ್ಟುಕೊಂಡ ಇದನ್ನು ಇದು ಸಾಕಾ? ಸಾಕು ಸಾಕು. ಕೆಸುವಿನ ಎಲೆ. ಸೊ ಇದ್ರದ್ದು ಎಲೆ ತೆಗೆದು ನೀವು ಕೆಲವು ಸರಿ ಏನು ಮಾಡೋಕ್ಕಾಗಲ್ಲ, ಒಂದು ಎಲೆ ತಗೊಂಡ್ರೆ ಸಾಕು ನಮ್ಗೆ ಅಂತ. ಇನ್ನೊಂದು ಉಪಯೋಗ ಏನ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಸೊ ನಾವೀಗ ಎಣ್ಣೆ ಹಾಕ್ತಿವಲ್ವಾ ಈ ತರ, ಅದರ ದಂಟಿಂದ ಅದನ್ನ ಪೂರ್ತಿಯಾಗಿ ಹಾಗೆ ಸ್ಪ್ರೆಡ್ ಮಾಡ್ತಾ ಇದ್ರೆ ಸೊ ದೋಸೆ ಕೂಡ ತುಂಬಾ ಚೆನ್ನಾಗಿ ಅದೇ ರೀತಿ ಆನಿಯನ್ ಸಹ ಮಾಡಿ. ಸೊ ಇದು ಕಾದಿದೆ, ಹಾಕೊಳ್ಬಹುದು ಅನ್ಸುತ್ತೆ. ಹಾಕಿ. ಇನ್ನೂ ಸ್ವಲ್ಪ ತೆಳು ಬೇಕಿದ್ರೆ ಮಾಡ್ಬೋದು. ಇದು 1-2 ಮಾಡಿದ್ರೆ ಲಿಡ್ ಇಟ್ಕೊಳ್ಳ. ಲಿಡ್. ಈಗ ಬೆಂದಿದೆ ಅಂತ ನೋಡೋಣ ಒಂದ್ಸತಿ. ಲಿಡ್ ತೆಗೆದು ಈ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು, ಯಾಕೆಂದ್ರೆ 2 ಬದಿ ಸ್ವಲ್ಪ ಬೇಯಬೇಕು, ಕೆಸು ಅಲ್ಲ ಹಾಗೆ. ಸೊ ಎಣ್ಣೆ ಹಾಕೊಳ್ಳೋಣ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಈಗ ಇದು ಬೆಂದಿದೆ. ನನಗೆ ಒಂದು ಪ್ಲೇಟ್ ಕೊಡಿ. ಈಗ ಒಂದು ಸೊಪ್ಪು ಹಾಕಿಂದಾಯ್ತಲ್ಲ, ಈಗ ಪ್ಲೈನ್ ಒಂದು ದೋಸೆ ಹಾಕಿ. ಓಕೆ. ಸೊ ಎರಡರದ್ದು ರುಚಿ ಗೊತ್ತಾಗುತ್ತೆ. ಮಕ್ಕಳಿಗೆ ಕೆಲವು ಸಲ ಪ್ಲೈನೇ ಇಷ್ಟ ಆಗುತ್ತೆ, ಅದನ್ನೇ ಹಾಕೋ ಹೇಳ್ತಾರೆ. ಸೊ ಏನು ಸೊಪ್ಪು ಸಿಗ್ಲಿಲ್ಲ ಅಂದ್ರೆ ಹಾಗೆ ಪ್ಲೇನ್ ಮಾಡ್ಕೊಂಡು. ಹೌದು. ಇದು ಸ್ವಲ್ಪ ನೀರು ದೋಸೆ ತರ ತೆಳುವಾಗಿ. ಹೌದು ಹೌದು. ಇದಕ್ಕೆ ಇನ್ನೂ ನೀರು ಮಾಡ್ಕೋಬಹುದು, ನಿಮಗೆ ಬೇಕಾದ ಹಾಗೆ, ಹೇಗೆ ಬೇಕು ಹಾಗೆ ಟೇಸ್ಟ್ಗೆ. ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಬೇಕಾ? ಹೌದು. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಕೆಲವರಿಗೆ ಯಾರಿಗೆಲ್ಲ ಕೆಸುವಿನ ಎಲೆ ಇಷ್ಟ ಇಲ್ಲ ಅವರಿಗೆ ಈರುಳ್ಳಿ ದಂಟು ಅಥವಾ ಈರುಳ್ಳಿ ಅದನ್ನ ಹಾಕೊಳ್ಬಹುದು. ಪ್ಲೇನ್ ಇಷ್ಟಪಡೋರು ಒಟ್ಟಿಗೆ ತರಕಾರಿ ಸೇರಿದಾಗ ಆಗುತ್ತೆ. ಮತ್ತೆ ಎಲ್ಲ ಕಾಂಬಿನೇಷನ್ ಬೇರೆ ನಮ್ಮ ಕೆಲಸನೂ ಸಹ. ಇದಕ್ಕೆ ಈ ತರ ಸೊಪ್ಪು ಮಾತ್ರವಾ ಅಥವಾ ಕ್ಯಾರೆಟ್ ತುರಿ ಇದನ್ನು ಹಾಕಬಹುದು? ಇದಕ್ಕೇನೆ ಎಲ್ಲ ಇದಕ್ಕೆ ಇಲ್ಲ, ಇದಕ್ಕೆ ಇದೇ ಟೇಸ್ಟ್ ಚೆನ್ನಾಗಿರುತ್ತೆ ಕೆಸುದು. ನೀವು ಬೇರೆ ಮಾಡ್ಕೋಬೇಕು ಅಂತಿದ್ರೆ ಕ್ಯಾರೆಟ್ ತುರಿ ಹಾಕಬಹುದು, ಬೀಟ್ರೂಟ್ ಅಂದ್ರೆ ಇದೇ ಹಿಟ್ಟಿಗೆ. ಹೌದು ಹೌದು. ಈ ಒಂದು ಹಿಟ್ಟಿದ್ರೆ ಅನೇಕ ಏನೇನೋ ವೆರೈಟಿ ಮಾಡ್ಬೋದು.
ಇದರಲ್ಲಿ ಮತ್ತೆ ಒಂದಿನ bread ಕೆಸುವಿನ ಎಲೆ slice. ದೋಸೆ, ಒಂದಿನ ಚಗಟೆ ಸೊಪ್ಪಿನ ದೋಸೆ, ಹೌದು, ಒಂದಿನ ಈರುಳ್ಳಿ, ಸಬ್ಸಿಗೆ ಕ್ಯಾಬೇಜು ಸೊಪ್ಪೆ. ಕ್ಯಾಬೇಜು ಮತ್ತೆ ಇನ್ನೊಂದು ಇದಕ್ಕೆ ಬ್ರೆಡ್ ಪೀಸಸ್ ಇರುತ್ತಲ್ಲ, ಹಾ. ಅದನ್ನ ಬ್ರೆಡ್ ಪೀಸಸ್ನ ಅದ್ದಿ ಇದಕ್ಕೆ ಹಾಕಿದ್ರೆ ಅದು ತುಂಬಾ ಟೇಸ್ಟ್ ಆಗುತ್ತೆ. ಅದಕ್ಕೆ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪು ಮತ್ತೆ ಕರಿಬೇವು ಎಲ್ಲ ಹಾಕಿ ಈರುಳ್ಳಿ ಹಾಕಿ ಅದನ್ನ ಆ ಬಂದದಲ್ಲಿ ಅದ್ದು ಬಿಟ್ಟು ಈಗ 2 ಕಡೆ ಫ್ರೈ ಮಾಡಿದ್ರೆ ಅದು ಇನ್ನೂ ಟೇಸ್ಟ್. ಡೀಪ್ ಫ್ರೈ ಮಾಡ್ಕೊಳ್ಬೇಕಾ? ಡೀಪ್ ಫ್ರೈ ಅಲ್ಲ, ತವಾ ಫ್ರೈ. ತವಾ ಫ್ರೈನೇ? ಹಾ, ಅದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಓಕೆ. ಸೊ ಯೂಶ್ವಲಿ ದೋಸೆ ಹೌದು ನಾರ್ಮಲ್ ಆಗಿ ಈ ಥರದ್ದು ಮಾಡ್ತಾರೆ, ಹೌದು. ಬಟ್ ಬ್ರೆಡ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೌದು. ಓಕೆ. ಸೊ ಇದು ಒಂದೇ ಸೈಡ್ ಕಾಯಿಸ್ಕೊಳ್ಳೋದು ಹೌದು. ಈ ತರ ಆದ್ರೆ, ಹೌದು. ಇದನ್ನಾದ್ರೆ ನಾವು 2 ಕಡೆ 2 ಬದಿ ಹೌದು, ಕಾಯಿಸ್ಕೊಂಡಿದ್ದೀವಿ. 2 ಬದಿ. ಓ, ಸೊ ಪ್ಲೇನ್ ಆಗಿ ಮಾಡ್ಕೊಳ್ಳೋದಾದ್ರೆ ನಿಮ್ಗೆ ಒಂದೇ ಕಡೆ ಕಾಯಿಸ್ಕೊಳ್ಳೋದು, ಸೊಪ್ಪು ಹಾಕೊಂಡ್ರೆ 2 ಬದಿ ಕಾಯಿಸ್ಕೊಳ್ಳೋದು. ಸೊ ಡಿಫ್ರೆಂಟ್ ರೆಸಿಪಿನೂ ಆಯ್ತು, ಅಂದ್ರೆ ಡಿಫ್ರೆಂಟ್ ಟೈಪ್ ದೋಸೆ ಮಾಡಿದ್ರು ಹೌದು, ಕೂಡ. ಹೇಗೆ ಅಂತ ಟೆಕ್ನಿಕ್. ಸೊ ಈಗ ಕೆಸುವಿನ ಎಲೆ ದೋಸೆ ರೆಡಿ. ದೋಸೆ ರೆಡಿ ಆಗಿದೆ. ಒಂದು ಪ್ಲೈನು ಮತ್ತೆ ಮತ್ತೊಂದು ಸೊಪ್ಪು ಹಾಕಿದೆ. ಸೊ ನಿಮ್ಗೆ ಯಾವುದು ಪ್ಲೇನಾ ಇದು ಕೆಸುವಿನ ಎಲೆದ ಯಾವ್ದು ಬೇಕು? ಯಾವ್ದಾದ್ರು ಸರಿ. ಯಾವ್ದಾದ್ರೂ ನೋಡಿ. ಆಗುತ್ತೆ. ಸೊ ನಾನು 2 ಟೇಸ್ಟ್ ನೋಡ್ತೀನಿ. ಸೊ ನೀವು ಕೂಡ ನೋಡಿ, ತಗೊಳ್ಳಿ. ಸೊ ಪ್ಲೇನ್ ನೋಡೇ ಬೇಡ. ಸೊ ನಿಮ್ಗೆ ಯಾವುದು ತುಂಬ ಇಷ್ಟ? ಸೊಪ್ಪು ಹಾಕೊಂಡ್ರ ಪ್ಲೇನಾ? ಸೊಪ್ಪು ಹಾಕಿದ್ರು ಚೆನ್ನಾಗಿದೆ. ಇದು ಕೆಸುದು ಅದ್ರದ್ದು ಪರಿಮಳ, ಒಂದು ಟೇಸ್ಟ್ ಬೇರೆ ಬರುತ್ತಲ್ಲ. ಆ್ಯಕ್ಚುಲಿ ಸೊಪ್ಪು ಹಾಕಿದ್ದು ಟೇಸ್ಟ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಆ ಎಲೆ ಯಾವ್ದು ಎಲೆ ಅಂತ ತಕ್ಷಣಕ್ಕೆ ಗೊತ್ತಾಗ್ತಾ ಇಲ್ಲ. ಬಟ್ ನೀವು ಹೇಳಿದ್ರಿ ತುರಿಕೆ ಇಲ್ಲ, ನಾನು ಸ್ವಲ್ಪ ಹೆದರಿ ತಿಂತಾ ಇದೆ, ಬಟ್ ತುರಿಕೆ ಏನು ಬರ್ತಾ ಇಲ್ಲ. ಎಸ್, ಖಂಡಿತವಾಗ್ಲು. ಸೊ ಥ್ಯಾಂಕ್ ಯು ಸೋ ಮಚ್. ಯೂಶ್ವಲಿ ಈ ಥರ ಕೆಸುವಿನ ಎಲೆದು ಪತ್ರೊಡೆ ಇಂಥದ್ದೇ ಮಾತ್ರ ಮಾಡ್ತಾ ಇದ್ರು. ಸೊ ದೋಸೆ ಕೂಡ ಮಾಡ್ಕೊಳ್ಬೋದು ಅಂತ ಹೇಳ್ಕೊಟ್ರಿ. ಥ್ಯಾಂಕ್ ಯು. ಎಸ್, ಬಿಸಿ ಬಿಸಿ ಆದಂಥ ಕೆಸುವಿನ ಎಲೆಯ ದೋಸೆ. ಸೊ ಕೆಸುವಿನ ಎಲೆಯಿಂದ ದೋಸೆನ ಯೂಶ್ವಲಿ ಪತ್ರೊಡೆ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ದೋಸೆ ಕೂಡ ಮಾಡ್ಕೊಳ್ಬೋದು, ಏನೂ ತುರಿಕೆ ಬರೋದಿಲ್ಲ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಕೆಸುವಿನ ಎಲೆಯ ದೋಸೆ ತಯಾರಿಸೋ ವಿಧಾನ: ಮೊದಲು ನೆನೆಸಿದ ಅಕ್ಕಿಗೆ ಒಣಮೆಣಸು, ತೆಂಗಿನ ತುರಿ, ಬೆಲ್ಲ, ಧನಿಯಾ, ಜೀರಿಗೆ, ಉಪ್ಪು, ರುಚಿಗೆ ತಕ್ಕಷ್ಟು ಹುಣಸೆ ಹುಳಿ ಎಲ್ಲವನ್ನೂ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಈ ಮಿಶ್ರಣಕ್ಕೆ ಹೆಚ್ಚಿದ ಕೆಸುವಿನ ಎಲೆಯನ್ನು ಸೇರಿಸಿ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ದೋಸೆ ಹುಯ್ದು 2 ಕಡೆ ಕಾಯಿಸಿ. ಈಗ ಕೆಸುವಿನ ಎಲೆಯ ದೋಸೆ ರೆಡಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಏನು ಮಾಡಬೇಕು ಅಂತ ಟೆನ್ಷನ್ ಇದ್ರೆ ಖಂಡಿತವಾಗ್ಲೂ ಕೆಸುವಿನ ಎಲೆಯ ದೋಸೆ ಮಾಡ್ಕೊಳ್ಳಿ. ಪತ್ರೊಡೆ ಮಾಡೋದಕ್ಕೆ ಉದಾಸೀನ ಆಗ್ತಾ ಇದೆ ಅಂತ ಹೇಳಿದರೆ, ಸೊ ನೆಕ್ಸ್ಟ್ ರೆಸಿಪಿಗೆ ಅವರೆಲ್ಲ ತಯಾರಿ ಮಾಡ್ಕೊಳ್ತಾ ಇರಲಿ. ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ಎಲ್ಲ ಒಳ್ಳೆ ಕೂಡ ಒಳ್ಳೆ. ಓಕೆ. ಅದು ಒಂದು ಹುರಿದದ್ದು, ಹುರಿ ಅದನ್ನ ಹುರ್ಕೊಳ್ಬೇಕಾ? ಹುರಿದದ್ದು ಪರಿಮಳ ಬರೋಗೆ ಹುರಿಬೇಕು. ಅದೊಂದು ಬೌಲು. ಮತ್ತೆ ಇದಕ್ಕೆ ಕ್ಯೂಕುಂಬರು, ಇದನ್ನ ತುರಿದಿದ್ದೀನಿ ಸಣ್ಣಗೆ. ಇದು ಕ್ಯೂಕುಂಬರ್ದು ಎಲ್ಲರಿಗೂ ಬೆನಿಫಿಟ್ ಗೊತ್ತುಂಟು. ಈಗಂದ್ರೆ ಎಲ್ಲ ಹೆಲ್ತ್ ಕಾನ್ಶಿಯಸ್. ಮತ್ತೆ ಸೌತೆಕಾಯಿ, ಇದು ಒಂದು ಬೌಲ್ ತಗೊಂಡಿದ್ದೇನೆ. ಇದು ಎಷ್ಟು ತಗೊಂಡ್ರು ಒಳ್ಳೇದು. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಹಾಗೆಯೇ ಡೈರಿ ಡೇ ಐಸ್ ಕ್ರೀಮ್. ಕೆಸುವಿನ ಎಲೆಯ ದೋಸೆ ಆಯಿತು. ಸದ್ಯಕ್ಕೆ ಹಸಿವಾಗ್ತಾ ಇರುವಾಗ ಸ್ವಲ್ಪ ಹಾಗೆ ಹೊಟ್ಟೆ ತುಂಬಿತು. ಸೊ ನೆಕ್ಸ್ಟ್ ಯಾವ ರೆಸಿಪಿ, ಬನ್ನಿ ಅವ್ರನ್ನೇ ಕೇಳೋಣ. ಎಸ್ ಮೇಡಮ್, ಈಗ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ರಿ? ಈಗನೂ ಒಂದು ಸಹ ಹೆಲ್ತಿ ಡಿಶ್ ತೋರಿಸ್ತಾ ಇದ್ದೀನಿ. ಇದು ಮುಳ್ಳು ಸೌತೆ, ಅದ ಕ್ಯುಕುಂಬರ್ ಅಂತ ಹೇಳ್ತೀವಿ, ಅದ್ರದ್ದು ಒಂದು ಸಿಹಿಯ ಪದಾರ್ಥ, ಗಿಡ್ಡೆ ಟೈಪ್. ಗಿಡ್ಡೆ ಅಂದ್ರೆ? ಗಿಡ್ಡೆ ಅಂದ್ರೆ ನಾವು ಯೂಶುವಲಿ ಬಾಳೆ ಎಲೆ ಎಲ್ಲ ಇಟ್ಬಿಟ್ಟು ಹಬ್ಬ ಇದ್ರಲ್ಲೆಲ್ಲ ಮಾಡ್ತೇವಲ್ಲ, ಆ ರೀತಿ ಅಂತ ಹೇಳ್ತೀವಿ. ಅದು ಅಡ್ಡಿ. ಇಲ್ಲಿ ನಾವು ಈಸಿಯಲ್ಲಿ ಬೇಗ ಆಗುವಂಥದ್ದೇ ನಾನು ತೋರಿಸೋದು. ಒಟ್ಟಿಗೆ ಹಾಕ್ಬಿಟ್ಟು ನಾವೆಲ್ಲ ಪೀಸಸ್ ಕಟ್ ಮಾಡಿ ಬರ್ಫಿ ಟೈಪ್ ಕೊಡೋದು. ಆದ್ರೆ ಇದ್ರಲ್ಲಿ ಎಣ್ಣೆ ಎಂಥದ್ದು ಇಲ್ಲ. ಸ್ವಲ್ಪ ಅಡಿ. ಬಹುಶಃ ನೀವು ಹೇಳ್ತಾ ಇರುವ ಒಂದು ಅಂದಾಜು ಪ್ರಕಾರ ನಾವೇನ್ ಹೇಳ್ತೀವಿ, ಮಣ್ಣಿ ಹೇಳ್ತಾರೆ. ಇದರಲ್ಲಿ ಮಣ್ಣಿ ಅಂದ್ರೆ ಮಣ್ಣಿ ಅಂತ ಹೇಳಿದ್ರೆ ಸ್ವಲ್ಪ ನಾವು ತಿರುಗಿಸ್ಬೇಕು, ಅದು ಕನ್ಸಿಸ್ಟೆನ್ಸಿ. ಇದಕ್ಕೆ ಏನಿಲ್ಲ, ಎಲ್ಲ ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿ ಹಬೆಯಲ್ಲಿ ಬೇಯಿಸೋದು, ಸ್ಟೀಮ್. ಈಸಿ ಅಂತ ನೀವು ಅಷ್ಟೆಲ್ಲ ಹೇಳುವಾಗ, ಈಗ ಬೇರೆ ನವರಾತ್ರಿ ಟೈಮ್, ಹಬ್ಬದ ಸಮಯ, ಯಾರಾದ್ರೂ ನೆಂಟರಿಷ್ಟರು ಬರ್ತಾನೆ ಇರ್ತಾರೆ. ಸೊ ಏನಾದ್ರೂ ಸಿಹಿ ತಿಂಡಿ ಮಾಡಿಟ್ರೆ ಈ ತರ ಎಲ್ಲ ಸುಲಭ ಅನ್ಸುತ್ತೆ. ಸರಿ, ಹಾಗಾದ್ರೆ ಶುರು ಮಾಡ್ಕೊಳ್ಳೋಣ. ಎಸ್, ಹೇಗೆ?
ಇದಕ್ಕೆ ನಾನು ರವೆ ತಗೊಂಡೆ. ಅದು ಬಾಂಬೆ ರವೆ ಆದ್ರೆ ಯೂಶಲಿ ಸ್ವಲ್ಪ ರಿಫೈನ್ಡ್, ಆದ್ರೆ ಇದು ಬನ್ಸಿ ರವೆ. ಬನ್ಸಿ ರವೆಯಲ್ಲಿ ಅನ್ಪಾಲಿಶ್ಡ್, ತುಂಬಾ ಫೈಬರ್ ಕಂಟೆಂಟ್ ಸಿಗುತ್ತೆ, ಹೆಲ್ತ್ಗೆ ತುಂಬಾ ಬೆನಿಫಿಟ್, ಮತ್ತೆ ಡಯಾಬಿಟಿಸ್ ಎಲ್ಲ ಒಳ್ಳೆಯದು. ಹಾಗೆ ಅದು ಒಂದು ಹುರಿದದ್ದು, ಅದನ್ನ ಹುರ್ಕೊಳ್ಬೇಕಾ? ಹುರಿದದ್ದು ಪರಿಮಳ ಬರೋಗೆ ಹುರಿಬೇಕು. ಅದೊಂದು ಬೌಲು. ಮತ್ತೆ ಇದಕ್ಕೆ ಕ್ಯೂಕಂಬರು, ಇದನ್ನ ತುರಿದಿದ್ದೀನಿ ಸಣ್ಣಗೆ. ಇದು ಕ್ಯೂಕಂಬರ್ದು ಎಲ್ಲರಿಗೂ ಬೆನಿಫಿಟ್ ಗೊತ್ತುಂಟು. ಈಗಂದ್ರೆ ಎಲ್ಲ ಎಲ್ಲರೂ ಹೆಲ್ತ್ ಕಾನ್ಶಿಯಸ್. ಇದು ಈ ಕುಕುಂಬರ್ ಹಾಗೇನೆ ಹಾಗೆ ತಿನ್ನಬಹುದು, ಡಿಹೈಡ್ರೇಟ್ ಆಗೋದಕ್ಕೆ ತುಂಬಾ ಅದಕ್ಕೆ ಒಳ್ಳೆಯದು. ಮತ್ತೆ ನಮ್ಗೆ ಸೌಂದರ್ಯಕ್ಕೆ ಒಳ್ಳೇದು, ಮುಖಕ್ಕೆ ಹಾಕೊಳ್ಬಹುದು, ಕಣ್ಣು ಕಪ್ಪು ಸರ್ಕಲ್. ಸೊ ಲೇಡೀಸ್ಗೆ ಹೇಳಬೇಕು ಅಂತ. ಮತ್ತೆ ಇದನ್ನ ಜ್ಯೂಸ್ ತೆಗೆದು ಅದನ್ನ ತಲೆಗೂ ಸಹ ಹಾಕ್ತಾರೆ, ಹೆಲ್ತ್ ಹೇರ್ ಬರುತ್ತೆ ಅಂತ. ಹೌದು. ಮತ್ತೆ ಇದು ನಮ್ಗೆ ವೆಯ್ಟ್ ಲಾಸ್ಗೆ ಸಹ ಹೆಲ್ಪ್ ಆಗುತ್ತೆ, ಮತ್ತೆ ಬಿಸಿಲಿಗೆ ಸಹ ತಂಪು. ಹೀಗೆ ಆಲ್ ರೌಂಡ್ ಇದು ಒಳ್ಳೇದು ಅಂತ. ಆಲ್ ರೌಂಡರ್ ಅದನ್ನ ಹಿಡ್ಕೊಂಡು ನೀವು ಸೂಪರ್ ಆಗಿರುವಂತ ಒಂದು ಡಿಶ್ ಮಾಡ್ತಾ ಇದೀರಿ. ಕಂಟಿನ್ಯೂ ಮಾಡೋಣ. ಇದು ಒಂದು ಕಪ್ಪು. ಇದಕ್ಕೆ ತೆಂಗಿನ ತುರಿ ಒಂದು ಟೇಸ್ಟ್ ಬರುತ್ತೆ, ಮತ್ತೆ ಅದ್ರ ಬೆನಿಫಿಟ್ ನಮ್ಗೆಲ್ಲ ಗೊತ್ತೇ ಇದೆ. ನೀವು ತುಂಬಾ ಹೆಲ್ತ್ ಕಾನ್ಶಿಯಸ್ ಅನ್ಸುತ್ತಲ್ವಾ? ಸೊ ನಿಮ್ಗಂತೂ ಬೆಸ್ಟ್ ಅದೇ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಅದು ಕೂಡ ಕೊಲೆಸ್ಟ್ರಾಲ್ ಫ್ರೀ. ಸೊ ನೀವು ಹೇಳ್ತಾ ಇದ್ದೀರಿ ಹೆಲ್ತ್ ಬೆನಿಫಿಷಿಯಲ್. ನಾವು ಆದಷ್ಟು ನಮ್ಮ ಅಡುಗೆ ಮನೆಯಲ್ಲಿ ಹೆಲ್ತ್ ಬೆನಿಫಿಷಿಯಲ್ ಆಗಿರುವಂಥ ಡಿಶಸ್ ಅನ್ನೇ ನಾವು ಕೂಡ ಹೇಳ್ಕೊಡ್ತಾ ಇದ್ದೀವಿ. ಎಸ್. ಮತ್ತೆ ನಾನು ಈಸಿನೂ ಸಹ ಆಗ್ತದೆ ಎಲ್ಲ ಪ್ರೇಕ್ಷಕರಿಗೆ ಮಾಡಲಿಕ್ಕೆ. ಹಾಗೆ ಅದಕ್ಕೆ ಬೆಲ್ಲ ಸಹ ಬೇಕು, ಅದಕ್ಕೆ ಒಂದು ಅರ್ಧ ಕಪ್ಪು ಬೆಲ್ಲ. ಮತ್ತೆ ಕೊನೆಗೆ ಡೆಕೋರೇಷನಿಗೆ ಸ್ವಲ್ಪ ಗೋಡಂಬಿ. ಓಕೆ. ಮತ್ತೆ ಸ್ವೀಟ್ ಮಾಡುವಾಗ ಸ್ವೀಟಿಗೆ ಸ್ವಲ್ಪ ಉಪ್ಪು ಹಾಕಿದ್ರೇನೆ ಅದು ಟೇಸ್ಟ್, ಇಲ್ಲಾಂದ್ರೆ ಅದೊಂಥರ ಬ್ಯಾಲೆನ್ಸ್ಡ್ ಆಗೋದಿಲ್ಲ. ಹಾಗೆ ಅದೊಂದು ಸ್ವಲ್ಪ ಹಾಕ್ತೀನಿ. ಇದೆಲ್ಲ ಮಿಕ್ಸ್ ಮಾಡಿ ನಾವು ಸ್ಟೀಮ್ ಕುಕ್ ಮಾಡೋದು. ಓಕೆ. ಸೊ ಮಾಡ್ಕೊಳ್ಳಿ. ಈಗ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ತಾ ಇದ್ದೀನಿ. ಇದಕ್ಕೆ ಮೊದಲಿಗೆ ನಾವು ರವೆ ಹಾಕೊಳ್ಳೋಣ. ಒಂದು ಸ್ಪ್ಯಾಚುಲ ಕೊಡಿ. ಇದಕ್ಕೆ ತೆಂಗಿನ ತುರಿ, ಬೆಲ್ಲ ತುರಿದುಕೊಂಡು ಬಂದಿದ್ದು ಮನೆಯಲ್ಲಿ, ಅಂಥದ್ದು ಸ್ವಲ್ಪ ಸಾಫ್ಟ್ ಮಾಡಿದ್ದು. ಓಕೆ. ಈ ಬೆಲ್ಲ ನಾನು ಪ್ರಮಾಣ ಎಷ್ಟು? ಅರ್ಧ ಕಪ್ ಸಾಕಾಗುತ್ತೆ. ನಾನು ಅರ್ಧ ಕಪ್ ರವೆ ಎಷ್ಟು ಪ್ರಮಾಣ ತಗೊಂಡ್ರೆ ಎಷ್ಟು? ಒಂದು ಕಪ್ಪು ರವೆ ಇದ್ರೆ ಒಂದು ಅರ್ಧ ಕಪ್ಪು ಬೆಲ್ಲ ಸಾಕು. ನಿಮ್ಗೆ ತುಂಬ ಸ್ವೀಟ್ ಬೇಕಿದ್ರೆ ಬಾಯಿಯವರು ಸ್ವೀಟ್ ಹಾಕೊಳ್ಬೋದು, ಅವರವರ ಟೇಸ್ಟಿಗೆ ತಕ್ಕ ಟೇಸ್ಟ್ ಬಡ್ಸಿಗೆ. ಮತ್ತು ಸೌತೆಕಾಯಿ ಇದು ಒಂದು ಬೌಲ್ ತೊಗೊಂಡಿದ್ದೇನೆ. ಇದು ಎಷ್ಟು ತೊಗೊಂಡ್ರೆ ಒಳ್ಳೆಯದು. ಓಕೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ, ಹೆಚ್ಚು ಬೇಕಾಗಲ್ಲ, ಸ್ವಲ್ಪ. ಈಗ ಒಂದು ಸ್ಪ್ಯಾಚುಲದಲ್ಲಿ ಎಲ್ಲ ಇದು ಮಾಡಿಕೊಳ್ಳೋಣ. ನನಗೆ ಸ್ವಲ್ಪ ನೀರು ಬೇಕು ಇದಕ್ಕೆ, ಹಾಕ್ಕೊಳ್ಳಿ. ಈಗ ನೀವು ಬನ್ಸಿ ರವೆ ಅಂದ್ರೆ ಇದು ಗೋಧಿ ರವೆ. ಗೋಧಿ ರವೆ, ಹೌದು. ಅಕ್ಕಿ ರವೆಯಿಂದ ಕೂಡ ಮಾಡ್ಕೊಳಕ್ಕಾಗತ್ತಾ? ಮಾಡ್ಬೋದು, ಆದ್ರೆ ಅದು ಗಟ್ಟಿ ಆಗುತ್ತೆ, ನಿಮಗೆ ಸಾಫ್ಟ್ನೆಸ್ ಬರಲ್ಲ. ಇದು ಸಾಫ್ಟ್ ಆಗಿ ಬರುತ್ತೆ. ಅಕ್ಕಿದು ಮಾಡಿದ್ದು ಸ್ವಲ್ಪ ಹಾರ್ಡ್ ತಿನ್ಲಿಕ್ಕೆ. ಈಗ ನೋಡಿ ಇಡ್ಲಿ ಹಿಟ್ಟನ್ನು ಹೆಚ್ಚು ಕಡಿಮೆ ಇಡ್ಲಿ ಹಿಟ್ಟಿನ ಹದ ಬಂದಿದೆ. ಇಷ್ಟು ಬರುವಾಗ ನಾವು ಈಗ ಒಂದು ಕಡಾಯಿ ರೆಡಿ ಮಾಡಿದ್ದೀನಿ, ಅದಕ್ಕೆ ನೀರು ಹಾಕಿ ಅದನ್ನ ಹಬೆಯಲ್ಲಿ ಬೇಯಿಸಬೇಕು, ಸ್ಟೀಮ್ ಕುಕ್ ಮಾಡೋದು. ನಿಮ್ಮ ಮನೆಯಲ್ಲಿ ಕುಕ್ಕರ್ ಇದ್ರೆ ಕುಕ್ಕರಲ್ಲಿ ಸಣ್ಣ ಕೆಳಗೆ ಬೌಲ್ ಇಟ್ಬಿಟ್ಟು ಅದ್ರ ಮೇಲೆ ಇಟ್ಟರೆ ಬೇಗ ಆಗುತ್ತೆ. ಲಿಡ್ಡಲ್ಲಿ ನಾವು ವೆಯ್ಟ್ ಇಡಬಾರ್ದು, ವೆಯ್ಟ್ ಇಡದೆ ಮೇಲೆ ಒಂದು ಗ್ಲಾಸ್ ಇಟ್ಬಿಟ್ಟು ಸ್ಟೀಮ್ ಕುಕ್ ಮಾಡೋದು. ಸೊ ಇದಕ್ಕೆ ಒಂದು ಸ್ವಲ್ಪ ಗ್ರೀಸ್ ಹಾಕಬೇಕು, ಅಡಿಗೆ ಗ್ರೀಸ್ ಮಾಡ್ಕೊಳ್ಬೇಕಾ? ಹೌದು. ಓಕೆ, ಡನ್. ಈಗ ನಾನು ಇಲ್ಲಿ ಸನ್ ಪ್ರೀಮಿಯಂ ಆಯಿಲ್ ಹಾಕ್ತೀನಿ. ಈಗ ಹಾಕೊಳ್ತೀರಾ? ಅದು ಸ್ವಲ್ಪ ಸ್ಟೀಮ್ ಬರಬೇಕಾ? ಸ್ವಲ್ಪ ಸ್ಟೀಮ್ ಬರಬೇಕು. ಓಕೆ. ಸೊ ಮುಚ್ಚಿಟ್ಕೊಂಡ್ರೆ ಆ ಸ್ಟೀಮ್ ಬರುತ್ತೆ ಅದು. ಸೊ ಇದು ರಾತ್ರಿ ಮಾಡಿಟ್ಟು ಬೆಳಿಗ್ಗೆ ಸೇವಿಸೋದಕ್ಕೆ ಚೆನ್ನಾಗಿರುತ್ತಾ ಹೇಗೆ? ಅಥವಾ ತಕ್ಷಣಕ್ಕೆ ಬಿಸಿಯೇ ಚೆನ್ನ ಇಡ್ಬೋದು, ಒನ್ ಡೇ ಏನಾಗಲ್ಲ. ಈಗ ಈ ಸ್ಟೀಮ್ ಸ್ವಲ್ಪ ಬಾಯ್ಲ್ ಆಗ್ತದೆ ವಾಟರು. ಈಗ ಇದನ್ನು ಹಾಕೋಣ. ಒಂದು ಸ್ಪ್ಯಾಚುಲ ಕೊಡಿ. ಇದಕ್ಕೆ ಹಾಕುವ ಮುಂಚೆ ನಮ್ಮ ಮನೆಯಲ್ಲಿ ಅರಿಶಿನದ ಎಲೆ ಇದ್ರೆ ಅದಕ್ಕೆ ಅಡಿಯಲ್ಲಿ ಅರಿಶಿನದ ಎಲೆ ಹಾಕೋದು, ಅದು ತುಂಬಾ ಪರಿಮಳ ಬರುತ್ತೆ. ಮತ್ತೆ ಅದು ನಮ್ಗೆ ಗೊತ್ತಿದೆಯಲ್ಲ ಹೆಲ್ತ್ ಬೆನಿಫಿಟ್ಸ್, ಅದು ಆಂಟಿಸೆಪ್ಟಿಕ್, ಅದರ ಪರಿಮಳನೂ ಚೆನ್ನಾಗಿರುತ್ತೆ, ಆಂಟಿಸೆಪ್ಟಿಕ್ ಆಗಿರೋದ್ರಿಂದ ನಾವು ಸೇವಿಸುವ ಆಹಾರದಲ್ಲಿ ಇದು ಆಂಟಿಸೆಪ್ಟಿಕ್ ಅಂಶ ಸಿಗುತ್ತೆ. ಇದು ಸಾಧಾರಣ ಒಂದು ಎಷ್ಟೊತ್ತು ಬೇಯಬೇಕಾಗುತ್ತೆ? ಇದು ಒಂದು 15 ಮಿನಿಟ್ಸ್ ಕುಕ್ ಆಗುತ್ತೆ. ಹಾಗೆ ಬೇಯಬೇಕು. ರವೆ ಎಲ್ಲ ಹುರಿದಿದೆಯಲ್ಲ ಅದು ಸರಿ. ಸೊ ಹಾಗೆ ಸ್ವಲ್ಪ ಉಬ್ಬಿ ಬರುತ್ತೆ. ನಿಮಗೆ ಇದು ಅರಿಶಿನದೆಲ್ಲ ಬೇಡ ಅಂತಂದ್ರೆ ಇದಕ್ಕೆ ಏಲಕ್ಕಿ ಪುಡಿ ಮಾಡಿ ಹಾಕ್ಬೋದು, ಅದ್ರ ಪರಿಮಳ. ಓಕೆ ಓಕೆ.
ಇದು ಇನ್ನೊಂದು 10 ನಿಮಿಷ ಬೇಯಬೇಕು. ಈ ಸಾಮಾನ್ಯವಾಗಿ ಇದನ್ನ ಹಬ್ಬ ಹರಿದಿನಗಳು ಮಾಡ್ತಾರೆ, ಎಸ್ಪೆಷಲಿ ದೀಪಾವಳಿ ಟೈಮಲ್ಲಿ ಇದನ್ನ ಮಾಡ್ತಾರೆ. ದೀಪಾವಳಿ ಸ್ವಲ್ಪ ನಮಗೆ ಕ್ವಿಕ್ ಆಗೂ ಆಗುತ್ತೆ, ಮತ್ತೆ ಬೆಳಗಿನ ಮಾಡಿದ್ರೆ ಬೆಳಗಿನ ಬ್ರೇಕ್ಫಾಸ್ಟ್ ಆದಾಗೂ ಆಗುತ್ತೆ. ಅಂದ್ರೆ 3 ದಿನ ದೀಪಾವಳಿ ಹಬ್ಬ 3 ದಿನ ಬರೋದ್ರಿಂದ ಒಂದೊಂದು ಪ್ರತಿಯೊಂದು ದಿನ ಕೂಡ. ಮತ್ತೆ ಇನ್ನೇನಂತ ಹೇಳಿದ್ರೆ ಕೆಲವರು ಗೋಪೂಜೆ ಇಂಥದ್ದೆಲ್ಲ ಮಾಡುವಾಗ ಈ ಗದ್ದೆ ಪೂಜೆ ಕೂಡ ಮಾಡ್ತಾರೆ. ಸೊ ಅದಕ್ಕೂ ಕೂಡ ಇದು ಅವಾಗ ಮಾಡಿ ದೇವರಿಗೆ ಅರ್ಪಿಸ್ತಾರೆ. ಮತ್ತೆ ಯುಗಾದಿ ಟೈಮಲ್ಲೂ ಸಹ ಮಾಡ್ಬೋದು, ಯಾಕಂದ್ರೆ ಹೊಸ ಫ್ರೆಶ್ ತರಕಾರಿಗಳು ಇವೆಲ್ಲ ಇರ್ತಾರಲ್ಲ, ಆಗ ಮುಳ್ಳು ಸೌತೆನೂ ಸಹ ಇಡ್ತೀವಿ ನಾವು. ಅದರಿಂದಲೇ ಮಾಡ್ಬೋದು, ನೈವೇದ್ಯನ ಉಪಯುಕ್ತವಾಗುತ್ತೆ. ಈಗ ಸುಕನ್ಯಾ ಇದು ಬೆಂದಿದೆ. ಹೇಗೆ ಅಂದ್ರೆ ಇದು ಸ್ಟೀಮ್ ಎಲ್ಲ ಹೋಗ್ತದೆ, ಪರಿಮಳ ಸಹ ಬರ್ತಾ ಇದೆ. ನೋಡಿ ಬೆಂದಿದೆ ಅಲ್ಲ, ಕೈಗೆ ಅಂಟೋದಿಲ್ಲ ಈಗ ನೋಡಿ. ಓಕೆ, ಬೆಂದಿದೆ ಅಂದ್ರೆ ಕೈಗೆ ಅಂಟದಿದ್ರೆ ಬೆಂದಿದೆ ಅಂತ. ಈಗ ಅದು ಗ್ಯಾಸ್ ಆಫ್ ಮಾಡಿ ಇದು ತೆಗಿಬೇಕು ಒಂದು. ಸೊ ಇದು ಇನ್ನು ತಣ್ಣಗಾದ್ಮೇಲೆ ಅದನ್ನ ಪೀಸಸ್ ಕಟ್ ಮಾಡೋದು, ಕ್ಯೂಬ್ಸ್ ಟೈಪ್ ಕಟ್ ಮಾಡಿ ಅದಕ್ಕೆ ಡೆಕೋರೇಷನ್ ಮಾಡಿ ತುಪ್ಪ ಹಾಕಿ. ಓಕೆ, ಬಿಸಿಯಲ್ಲೇ ತೆಗಿಯೋದಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಸೊ ತಣ್ಣಗಾದ ನಂತರ ಇದನ್ನ ಸರ್ವ್ ಮಾಡ್ಕೊಳ್ಳೋದು. ಸೊ ಇಟ್ಸ್ ರೆಡಿ. ರೆಡಿ. ನೋಡಿ ಮೇಡಮ್, ಈಗ ಈ ಸೌತೆಕಾಯಿ ಸ್ವೀಟ್ ಸರಿಯಾಗಿದೆ, ತಣ್ಣಗಾಗಿದೆ. ಟೇಸ್ಟ್ ಹೇಗಾಗಿದೆ ನೋಡಿ. ಎಸ್, ಸೊ ನೀವು ಕೂಡ ಟೇಸ್ಟ್ ನೋಡಿ. ಓಕೆ. ಸೊ ಈಗ ಟೇಸ್ಟ್ ನೋಡೋಷ್ಟು ತಣ್ಣಗಾಗಿದೆ, ತಗೊಳ್ಳಿ. ಎಸ್, ಸೊ ಇದು ಬಿಸಿಗಿಂತ ತಣ್ಣಗೆ ಬೆಟರ ಹೇಗೆ? ಬಿಸಿ ಯಾವಾಗಲೂ ಸಹ ನಾನು ಪ್ರಿಫರ್ ಮಾಡೋದು. ಓಕೆ, ತಣ್ಣಗಾದ್ರೂ ತಿನ್ಬೋದು. ಸೊ ಇದು ಹದ ಬಿಸಿ ಇದೆ ಈಗ. ಸೊ ನಿಮಗೆ ಬಿಸಿಯಲ್ಲಿ ಇಷ್ಟ ಆದರೆ ನನಗೆ ತಣ್ಣಗಾದ ನಂತರ ಇಷ್ಟ ಆಗ್ಬೋದು. ಯಾಕೆಂದರೆ ಎಕ್ಸಾಕ್ಟ್ ಆ ಸ್ವೀಟ್ನೆಸ್ ಕೂಡ ಗೊತ್ತಾಗುತ್ತೆ. ಎಕ್ಸಾಕ್ಟ್ಲಿ. ಸೊ ನಿಮಗೂ ಅಲ್ಲ ನಮಗೂ ಅಲ್ಲ, ಆ ಥರ ಹದ ಬಿಸಿ ಇದೆ. ಸೊ ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ, ಸೂಪರ್. ಆ್ಯಂಡ್ ಈ ಸೌತೆಕಾಯಿ ಎಲ್ಲ ಆದಷ್ಟು ತಿನ್ನಬೇಕು, ಸೇವಿಸಬೇಕು ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ದಿನ ಹಸಿಯೇ ತಿನ್ಲಿಕ್ಕೆ ಆಗೋದಿಲ್ಲ, ಒಂದಿನ ಈ ರೀತಿ ಮಾಡೋದು. ಇನ್ನು ದೋಸೆನೂ ಸಹ ತುಂಬಾ ಚೆನ್ನಾಗುತ್ತೆ ಇದ್ರದ್ದು. ಸೊ ನೀವು ದೋಸೆ ಎಕ್ಸ್ಪರ್ಟ್ ಹಾಗಾದ್ರೆ. ಸೊ ಎಲ್ಲವನ್ನು ಕೂಡ ದೋಸೆ ಮಾಡ್ಕೊಳ್ತೀವಿ. ಹೌದು, ಇದು ತುರಿದು ಹಾಕಿ ಇದಂತೂ ತುಂಬಾ ಚೆನ್ನಾಗಿದೆ. ಅದರ ಸೌತೆಕಾಯಿದು ಫ್ಲೇವರ್ ಹಾಗೆ ಸಿಗ್ತಾ ಇದೆ. ಸೊ ನಾವ್ ಏನೇ ಮಾಡಿದ್ರು ಕೂಡ ಅದರ ಫ್ಲೇವರ್ ಸಿಗ್ಬೇಕು ಅದರ ಜೊತೆಗೇನೆ. ತುಂಬಾ ಚೆನ್ನಾಗಿದೆ, ವೆರಿ ಟೇಸ್ಟಿ ಆ್ಯಂಡ್ ಹೆಲ್ದಿ ರೆಸಿಪಿ. ಸೊ ನೀವು ಆವಾಗಿಂದ ಹೇಳ್ತಾ ಇದ್ರಿ ಹೆಲ್ದಿ ರೆಸಿಪಿ ತಿನ್ನಬೇಕು, ಹೆಲ್ದಿ ರೆಸಿಪಿ ತಿನ್ನಬೇಕು ಅಂತ. ಸೂಪರ್ ಆಗಿದೆ. ಎಸ್, ಸೂಪರ್ ಆಗಿರುವಂಥ ಸೌತೆಕಾಯಿ ಅಡ್ಡೆ ಅಥವಾ ಅಡ ಏನೋ ಹೇಳಿದರು. ಸೊ ತುಂಬ ಚೆನ್ನಾಗಿದೆ. ನಾವಂತೂ ಅಡ್ಡೆ ಹೇಳ್ತೀವಿ ಈ ಕಡೆ ದಕ್ಷಿಣ ಕನ್ನಡದಲ್ಲಿ. ಸೊ ಸಖತ್ತಾಗಿದೆ, ಟೇಸ್ಟಿ ಆಗಿದೆ, ಹಾಗೆಯೇ ಹೆಲ್ದಿ ಕೂಡ ಆಗಿದೆ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಮುಳ್ಳು ಸೌತೆ ಗಿಡ್ಡೆ ತಯಾರಿಸುವ ವಿಧಾನ. ಮೊದಲು ಹುರಿದ ಬನ್ಸಿ ರವೆಗೆ ತೆಂಗಿನ ತುರಿ, ಬೆಲ್ಲ, ಸೌತೆಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಸಿ. ಆನಂತರ ಎಣ್ಣೆ ಸವರಿದ ತಟ್ಟೆಗೆ ಹಾಕಿ 10 ರಿಂದ 15 ನಿಮಿಷ ಹಬೆಯಲ್ಲಿ ಬೇಯಿಸಿ. ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಂಡರೆ ಮುಳ್ಳು ಸೌತೆಯ ಗಿಡ್ಡೆ ಸವಿಯಲು ಸಿದ್ಧ. ಎಸ್ ಮೇಡಮ್, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಹೆಲ್ತ್ ಬೆನಿಫಿಷಿಯಲ್ ಆಗಿರುವಂಥದ್ದು ಹೇಗೆ ಸೇವಿಸಬೇಕು, ಅದನ್ನು ಯಾವ ರೀತಿಯಾಗಿ ವಿಭಿನ್ನವಾಗಿ ಮಾಡಿಕೊಂಡು ಸೇವಿಸ್ಕೊಳ್ಬಹುದು ಅಂತ ಹೇಳ್ಕೊಟ್ರಿ. ಸೊ ತುಂಬ ಚಾಣಾಕ್ಷತನಯದಿಂದ ಮಕ್ಕಳಿಗೆ ಕೂಡ ಅದನ್ನು ತಿನ್ನಿಸ್ಬಹುದು. ಸೊ ಆಲ್ರೆಡಿ ನಾವು ಈ ಮಾಡಿದಂಥ ಈ ಅಡ್ಡೆ, ಸೊ ಸೌತೆಕಾಯಿ ಅಡ್ಡೆ ಸಖತ್ತಾಗಿದೆ. ಸೊ ಕೆಲವರು ಅದನ್ನು ಗ್ರೈಂಡ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ನೀವು ತುರಿದು ಹಾಕಿರೋದ್ರಿಂದ ಆ ಪ್ರತಿಯೊಂದು ಕೂಡ ಎಳೆ ಎಳೆಯಾಗಿ ಸಿಗ್ತಾ ಇದೆ, ತುಂಬ ಚೆನ್ನಾಗಿದೆ. ಸೊ ನನಗಂತೂ ಇದು ತುಂಬ ಇಷ್ಟ ಆಯಿತು, ವೆರಿ ಟೇಸ್ಟಿ. ಸೊ ಒಳ್ಳೆ ರುಚಿಕರವಾದಂಥ ಅಡುಗೆ, ಅದರ ಜೊತೆಗೆ ಕೆಸುವಿನ ಎಲೆಯ ದೋಸೆ ಹೇಳ್ಕೊಟ್ರಿ, ತುಂಬ ಚೆನ್ನಾಗಿತ್ತು. ಸೊ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು ಸೊ ಮಚ್. ಸೊ ಯಾರು ಹೇಳಿದ್ದು ಆರೋಗ್ಯಕ್ಕೆ ಉತ್ತಮವಾಗಿರುವಂಥದ್ದು ಟೇಸ್ಟ್ಗೆ ಚೆನ್ನಾಗಿರಲ್ಲ ಅಂತ? ಖಂಡಿತವಾಗ್ಲೂ ಇವತ್ತಿನ ಈ ಸಂಚಿಕೆಯಲ್ಲಿ 2 ಅಡಿಕೆ ಕೂಡ ಅದಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಒಂದಂತೂ ಕೆಸುವಿನ ಎಲೆಯ ದೋಸೆ ಆದರೆ ಇನ್ನೊಂದು ಸೌತೆಕಾಯ್ದು ಅಡ್ಡೆ. ಸೂಪರ್ ಕ್ಲಾಸಿಕ್ಸ್. ಖಂಡಿತವಾಗ್ಲೂ ಅದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್,
ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈಲಿ ಡೇ ಐಸ್ ಕ್ರೀಮ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.